FATU ಸ್ಟೇಟ್ ಪ್ರೆಸಿಡೆಂಟ್. ನಾನೂರನಾಗಿದ್ದೇನೆ. ಇದೀಗ ನಮ್ಮ ದೇಶದ ಆಡಳಿತದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಡಳಿತ ಮಧ್ಯಪ್ರವೇಶಿಸಿ ನ್ಯಾಯಾಧೀಶರನ್ನು ಬೆದರಿಸಿ ಆರೋಪಿಗಳಿಗೆ ರಕ್ಷಣೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡುತ್ತಿದ್ದು ನಾವು ಈಗಾಗಲೇ ಮಾಧ್ಯಮದ ಮೂಲಕ ತಿಳಿದಿದ್ದೇವೆ. ಒಂದು ಭಾರತ್ ಮಾತಾ ಕಿ ಜೈ ಹೇಳುವಂತಹ ಪಕ್ಷ ಅಧಿಕಾರದಲ್ಲಿರುವಾಗಲೇ ಮಹಿಳೆಯ ಮೇಲೆ ದೌರ್ಜನ್ಯವೆಸಗಿದ ಆರೋಪಿಗಳಿಗೆ ಬಂಧನ ಬಿಡುಗಡೆ ಭಾಗ್ಯ ಕೊಟ್ಟಂತಹ ಈ ಬಿಜೆಪಿ ಪಕ್ಷ ಮಹಿಳೆಯರಿಗೆ ಎಷ್ಟು ಗೌರವ ಕೊಡ್ತಿದೆ ಅಂತ ಈಗಾಗಲೇ ಗೊತ್ತಾಗಿದೆ ನಮಗೆ. ಸುಮಾರು ವರ್ಷಗಳ ಹಿಂದೆ ಸಾಧಾರಣ 1976-97 ಕಲ್ಲಡ್ಕ ಇಸ್ಮಾಯಿಲ್ ಕೊಲೆ ಪ್ರಕರಣ. ಈ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿ ಬಂಧವಾಗಿ ಜೈಲಲ್ಲಿ ಇರತಕ್ಕಂಥವರು ಅವರು ನ್ಯಾಯಾಂಗ ವ್ಯವಸ್ಥೆಯ ಕೋರ್ಟಿಗೆ ಬಂದಾಗ ಕಲ್ಲಡ್ಕ ಇಸ್ಮಾಯಿಲ್ನ ಹೆಂಡತಿಯನ್ನು ಕೋರ್ಟ್ ಕಟಕಟೆಯಲ್ಲಿ ಚೂರಿ ತೋರಿಸಿ ಬೆದರಿಸಿ ನನ್ನ ಗಂಡನೇ ಅಲ್ಲ ಅದು ಸಿಕ್ಕಿದ ಹೆಣ ಅಂತೇಳಿ ಆ ಆರೋಪಿಗಳು ಬಂಧನದಿಂದ ಬಿಡುಗಡೆಯಾಗಿದ್ದು ಇವತ್ತು ರಾಜಾರೋಷವಾಗಿ ಅಧಿಕಾರದಲ್ಲಿದ್ದಾರೆ. ನಾನು ಯಾಕೆ ಈ ಮಾತು ಹೇಳುವಂತ ಹೇಳಿದ್ರೆ, ಇವತ್ತು ನ್ಯಾಯಾಂಗ ವ್ಯವಸ್ಥೆ ಆಡಳಿತಕ್ಕೆ ಆದೇಶ ಮಾಡುವಂತ ಸ್ಥಿತಿ ಕೂಡ ಇದೆ. ಆದರೆ ಒಬ್ಬ ನ್ಯಾಯಾಧೀಶ ಉತ್ತಮವಾಗಿ ನ್ಯಾಯ ಕೊಡುವಂತ ಪರಿಸ್ಥಿತಿ ಇರುವಾಗ ರಾತ್ರಿ 12 ಗಂಟೆ ಒಳಗೆ ಬೇರೆ ಕಡೆಗೆ ವರ್ಗಾವಣೆ ಮಾಡತಕ್ಕಂತಹ ಈ ಬಿಜೆಪಿ ಸರ್ಕಾರ ಸಂಘ ಪರಿವಾರದಿಂದ ಆಗುವಂಥದ್ದು ಎಲ್ಲ ಮಾಧ್ಯಮಗಳಿಗೆ ಗೊತ್ತು. ಆದರೆ ಮಾಧ್ಯಮದವರು ಅದಕ್ಕೆ ಹೆಚ್ಚಿನ ಕಡೆ ಗಮನವನ್ನು ಕೊಡದೆ ಬರೀ ಅವರು ಕೊಡುವಂತಹ ಜಾಹೀರಾತು ವ್ಯವಸ್ಥೆಗೆ ಒಗ್ಗಿಕೊಂಡದ್ದು ನಮ್ಮ ದೌರ್ಭಾಗ್ಯವೆಂದು ನಾನು ಈ ದೇಶದ ಪ್ರಜೆಯಾಗಿ ಹೇಳ್ತಿದ್ದೇನೆ. ಇದೀಗ ಓರ್ವ ಮಹಿಳೆ, ಅವರ ಹೆಸರು ಬೇಡ ಇಲ್ಲಿ, ಆದ್ರೆ ಮಹಿಳೆ ಎಷ್ಟು ನೋವು ಅನುಭವಿಸ ಅಂತ ಹೇಳಿದ್ರೆ, ತಮ್ಮ ಮನೆಯ ಮಹಿಳೆ ಕೂಡ ಈ ರೀತಿ ನೋವಾದ್ರೆ ನೀವು ಬಿಡ್ತೀರಾ? ಬಿಡ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮನೆಯ ಮಹಿಳೆ ಅಂತ ಹೇಳಿ. ಆದ್ರೆ ಮಹಿಳೆಯ ದೌರ್ಜನ್ಯ ಎಸಗಿದವರಿಗೆ ಯಾವ ರೀತಿಯ ಒಂದು ಅವರಿಗೆ ಗೌರವ ಅಂತ ಹೇಳಿದ್ರೆ, ಜೈಲಿನಿಂದ ಬಿಡುಗಡೆಯಾಗಿ ಬಂದಾಗ ಅವರಿಗೆ ಹೂಹಾರ ಹಾಕಿ ಮೆರವಣಿಗೆ ನಡೆಸತಕ್ಕಂಥ ಒಂದು ವ್ಯವಸ್ಥೆ ಈ ನ್ಯಾಯಾಂಗದ ವಿರುದ್ಧವಾಗಿದ್ದು ನಮಗೆ ಬಹಳ ಬೇಸರವಾಗಿದೆ. ಇವತ್ತು ಆಡಳಿತ ನಡೆಸತಕ್ಕಂಥ ಇದೇ ಬಿಜೆಪಿ ಸರ್ಕಾರ ಮಹಿಳೆಯರಿಗೆ ನಾವು ರಕ್ಷಣೆ ಕೊಡ್ತೇವೆ, ನಿರ್ಭಯ ಭಾರತ ಮಾಡ್ತೇವೆ ಅಂತ ಹೇಳುವ ಈ ಸ್ಥಿತಿಯಲ್ಲಿರುವಾಗ ಗುಜರಾತ್ ಮಾದರಿ ದೇಶದಲ್ಲಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ಇದೇ ಬಿಜೆಪಿ ಸರ್ಕಾರ ಮಾಡ್ತಿದೆ. ಮುಂದಿನ ದಿನಗಳಲ್ಲಿ ಬಿಜೆಪಿಯ ಅವಶ್ಯಕತೆ ಇಲ್ಲದಂತೆ ನಾವು ಇದನ್ನು ಪ್ರತಿಭಟಿಸಲೇಬೇಕು. ಯಾಕಂತ ಹೇಳಿದ್ರೆ ನ್ಯಾಯಾಂಗ ವ್ಯವಸ್ಥೆ ಈಗಾಗಲೇ ಕುಸಿದಿದೆ. ಇವತ್ತಿನ ಕನ್ನಡಪ್ರಭದಲ್ಲಿ 73% ಒಂದೇ ಧರ್ಮದವರು ಜೈಲಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆ ಬಂದಿದೆ. ಇದು ಯಾಕೆ ಹೀಗಾಗಿದೆ ಅಂತೇಳಿ ನಮ್ಗೆ ಗೊತ್ತಾಗ್ತಿಲ್ಲ. ಈಗಾಗಲೇ ಆ ಮಹಿಳೆಗೆ ಬಹಳ ಬೇಸರವಾಗಿ ಆತ್ಮಹತ್ಯೆ ಹೋಗಿದ್ದಾಗ ಅಲ್ಲಿ ಅವರನ್ನು ನಿಲ್ಲಿಸಿ ಅವರ ಜೀವವನ್ನು ಉಳಿಸಿದ್ದಾರೆ. ನಾವು ಅವರ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕ್ಷೇತ್ರದಲ್ಲಿ ನಾವು ಈ ಪ್ರತಿಭಟನೆಯನ್ನು ನಾವು ವೆಲ್ಫೇರ್ ಪಾರ್ಟಿ ಮುಖಾಂತರ, ಮಹಿಳೆಯರ ಘಟಕದ ಮುಖಾಂತರ ನಾವು ಪ್ರತಿಭಟನೆಗೆ ನಾವು ಇಳಿದಿದ್ದೇವೆ. ಈ ಪ್ರತಿಭಟನೆಗೆ ಉಗ್ರವಾಗಿ ಇಲ್ಲಿ ಇರತಕ್ಕಂತ ಎಲ್ಲರೂ ಇದನ್ನು ಉಗ್ರ ಖಂಡಿಸಲೇಬೇಕು. ಜೈ ವೆಲ್ಫೇರ್ ಪಾರ್ಟಿ, ಜೈ ವೆಲ್ಫೇರ್ ಪಾರ್ಟಿ, ಜೈ ವೆಲ್ಫೇರ್ ಪಾರ್ಟಿ. ಇದೀಗ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಕಾಂತ್ ಸಾಲ್ಯಾನ್ ರವರು ನಮ್ಮ ಮುಂದೆ ಮಾತನಾಡಲಿದ್ದಾರೆ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಮಹಿಳಾ ಮುಖ್ಯಸ್ಥರೇ ಹಾಗೂ ಸೋದರ ಸೋದರಿಯರೇ ಹಾಗೂ ಎಲ್ಲ ಅಭಿಮಾನಿಗಳೇ, ವೆಲ್ಫೇರ್ ಪಾರ್ಟಿಯ ಮುಖಂಡರೇ ಮತ್ತು ಈ ತೊಕ್ಕಟ್ಟು ಕ್ಷೇತ್ರದಲ್ಲಿ ಸೇರಿರುವಂಥ ಎಲ್ಲ ಭಾರತೀಯ ಪ್ರಜೆಗಳೇ, ಇವತ್ತು ನಮ್ಮ ದೇಶ ಎತ್ತ ಸಾಗುತ್ತಿದೆ ಅಂದರೆ ನಾವು ನಮ್ಮ ಪ್ರಧಾನಮಂತ್ರಿ ಪಟ್ಟವನ್ನು ಸ್ವೀಕಾರ ಮಾಡುವಾಗ ಏನು ಹೇಳಿದ್ದಾರೆ ಅಂದರೆ ಅಚ್ಚೇ ದಿನ್ ಆಯೇಗಾ ಹೇಳಿ ಒಂದು ದೊಡ್ಡದಾದ ಒಂದು ಶಬ್ದವನ್ನು ಹೇಳಿದ್ದಾರೆ. ಅಚ್ಚೇ ದಿನ್ ಅಂದರೆ ಒಂದೇ ಪರಿಕಲ್ಪನೆ ಮಾಡ್ಕೊಳ್ಳಿ, ಈ 7-8 ವರ್ಷದಲ್ಲಿ ಯಾವ ರೀತಿಯ ಅಚ್ಚೇ ದಿನಗಳು ಬಂದಿದೆ ಎಂದು ಆಗ ನಮಗೆ ಮನವರಿಕೆ ಆಗ್ತದೆ. ಅಚ್ಚೇ ದಿನ ಅಂದರೆ ಇವರ ಅಚ್ಚೇ ದಿನ ಅಂದರೆ ಏನೊಂದು. ಇವತ್ತು ನಮ್ಮ ಮಹಿಳೆಯರ ಪರಿಸ್ಥಿತಿ ಒಂದು ಬಾಲಕಿಯ ಪರಿಸ್ಥಿತಿ. ಯಾವುದೇ ಅತ್ಯಾಚಾರಿಗಳು ಒಂದು ಪ್ರಧಾನಮಂತ್ರಿಗಾಗಲಿ
ಅಥವಾ ದೇಶದ ರಕ್ಷಣಾ ಮಂತ್ರಿಗಾಗ್ಲಿ ಹೇಳಿಬಿಟ್ಟು ಅತ್ಯಾಚಾರ ಮಾಡಲ್ಲ. ಆದರೆ ಮಾಡಿದ ಮೇಲೆ ಅವರಿಗೆ ಯಾವ ರೀತಿಯ ಶಿಕ್ಷೆಯನ್ನು ಕೊಡಬೇಕು ಆ ರೀತಿಯ ಶಿಕ್ಷೆಯನ್ನು ಕೊಡುವುದು ನಮ್ಮ ದೇಶದ ಕಾನೂನಿನ ಕರ್ತವ್ಯ. ಅದೇ ರೀತಿಯಾಗಿ ನಮ್ಮ ಆಡಳಿತದ ಒಂದು ಏನು ವರ್ಗ ಇದೆ, ಏನು ಆಡಳಿತ ಮಾಡ್ತದೆ ದೇಶದಲ್ಲಿ, ಅದರ ಕರ್ತವ್ಯ. ಆದರೆ ಇವತ್ತೇನಾಗ್ತಾ ಇದೆ, ಶಿಕ್ಷೆಯನ್ನು ಕೊಟ್ಟಂತ ಏನು ನ್ಯಾಯಾಲಯ ಶಿಕ್ಷೆಯನ್ನು ಕೊಟ್ಟಿದೆಯೋ ಅದನ್ನ ಈ 75ನೇ ಸುವರ್ಣ ಮಹೋತ್ಸವದಲ್ಲಿ 75ನೇ ಒಂದು ಇದರಲ್ಲಿ ಅದನ್ನ ಮನ್ನಾ ಮಾಡಿ ಅಂತ ಮಹಿಳೆಗೆ ಅತ್ಯಾಚಾರ ಮಾಡಿದಂತ ಈ 12 ಜನರಿಗೆ ಬಿಡುಗಡೆ ಮಾಡಿ ಅವರಿಗೆ ಹೂವಾರ ಹಾಕಿ, ಆಹಾ ಎಂತ ಅಚ್ಚೇದಿಲ್ ನೋಡಿ ಒಮ್ಮೆ ನಮ್ಮೆಲ್ಲರಿಗೂ ಸೆಟಲ್ ಹೇಳುತ್ತದೆ. ಒಂದು ಇವತ್ತು ಏನಾಗಿದೆ ದೇಶದಲ್ಲಿ ಗುಜರಾತ್ ಮಾದರಿಯಂತೆ ಅಥವಾ ಉತ್ತರ ಪ್ರದೇಶ ಮಾದರಿಯಂತೆ, ಉತ್ತರ ಪ್ರದೇಶದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಾಮೂಹಿಕ ಅತ್ಯಾಚಾರ ಆಗಿದೆ. ಅಂತ ಮಾದರಿ ನಮಗೆ ಬೇಕಾ? ಇವ್ರ ಮನೆಗಳಲ್ಲಿ ಇಂಥ ಅತ್ಯಾಚಾರಗಳು ಅನಾಚಾರಗಳು ನಡೆದಲ್ಲಿ ಇವರು ಏನ್ ಮಾಡ್ತಾರೆ? ಇವತ್ತು ಇಂಥ ಮಾದರಿಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇವ್ರ ಜನ್ಮಕ್ಕೂ ಸರಿ ಆಗೋದಿಲ್ಲ. ನಾವೆಲ್ಲ ಒಂದಾಗಬೇಕಾಗಿದೆ. ಸಂವಿಧಾನವನ್ನು ಉಳಿಸಬೇಕಾಗಿದೆ. ಸಂವಿಧಾನ ಉಳಿದ್ರೆ ನಮ್ಮ ದೇಶ ಉಳಿದ ಹಾಗೆ, ಸಂವಿಧಾನನೇ ಇಲ್ಲದೆ ಹೋದಲ್ಲಿ ನಾವೆಲ್ಲ ನಾಶ ಆದ ಹಾಗೆ. ಇವರು ಇವತ್ತೇನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಸಂವಿಧಾನವನ್ನು ನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ, ನಮ್ಮ ಎದುರಿಗೆ ಹೇಳ್ತಾ ಇದ್ದಾರೆ. ಏನು ಆಯ್ಕೆ ಆಗಿ ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ದಾರೋ ಅಂತ ಆಡಳಿತದಲ್ಲಿರುವಂತ ಮಂತ್ರಿಗಳೇ ಹೇಳ್ತಾ ಇದ್ದಾರೆ, ನಾವು ಈ ಸಂವಿಧಾನವನ್ನು ಅಳಿಸ್ತೇವೆ, ನಾವು ಮನುಸ್ಮೃತಿಯನ್ನು ಜಾರಿ ತರ್ತೇವೆ ಹೇಳಿ. ಮನುಸ್ಮೃತಿ ಬೇಕಾ? ಮನುಸ್ಮೃತಿಯಲ್ಲಿ ನಮ್ಮ ಹಿರಿಯರು ಬಂದಂತ ಕಷ್ಟಗಳನ್ನು ನಾವು ಇವತ್ತು ಲೆಕ್ಕ ಹಾಕಿದ್ರೆ ಅಥವಾ ಕಲ್ಪನೆ ಮಾಡ್ಕೊಂಡ್ರೆ ನಮ್ಮ ಭಾರತ ದೇಶ ನಾಶ ಆಗ್ತದೆ. ಹಾಗಾಗಿ ನಾವು ಏನು ಈಗೆಲ್ಲ ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ, ಜನತಾ ದಳ ಆಗಲಿ ಅಥವಾ ಕರ್ನಾಟಕದಲ್ಲಿ ನಮ್ಮ ವೆಲ್ಫೇರ್ ಪಾರ್ಟಿ ಆಗಲಿ, SDPI ಆಗಲಿ, ಎಲ್ಲರೂ ಎಚ್ಚೆತ್ತುಕೊಂಡು ಇವರು ಅಧಿಕಾರದಲ್ಲಿ ಇಲ್ಲದ ಹಾಗೆ ಮಾಡಬೇಕಾಗಿದೆ. ನಾವೆಲ್ಲರೂ ಒಂದಾದ್ರೆ ಕರ್ನಾಟಕದಲ್ಲಿ ಒಂದೇ ಒಂದು ಸೀಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬಿಜೆಪಿ ಸರ್ಕಾರ, ಬಿಜೆಪಿಯ ಒಂದೇ ಒಂದು ಸೀಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತ ದೇಶದಲ್ಲಿ ಎಲ್ಲ ಪಕ್ಷಗಳು ಒಟ್ಟಾಗಿ ಏನು ಸಂವಿಧಾನ ಉಳಿಬೇಕನ್ನೋ ಆಶಯದಲ್ಲಿದ್ದೇವೋ ನಾವೆಲ್ಲ ಒಟ್ಟಾಗಿ ನೆರೆದ್ರೆ ಇವ್ರ ಹತ್ರ ನಾವು ಬೇಡ್ಕೊಳ್ಬೇಕಾಗಿಲ್ಲ. ಮಹಿಳೆಯರಿಗೆ ರಕ್ಷಣೆ ಕೊಡಿ ಅಂತ ಕೇಳಬೇಕಾಗಿಲ್ಲ. ನಾವು ನಡೆಸುವುದು ಸರ್ಕಾರ. ಯಾರು ಈ ದೇಶದ ಕಾನೂನಿಗೆ, ಈ ದೇಶದ ಸಂವಿಧಾನಕ್ಕೆ ವಿರೋಧವಾಗಿರ್ತಾರೋ ಅವರನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಆ ದಿನವನ್ನು ನಾವು ಬಯಸುವ. ಇನ್ನು ಮುಂದಿನ ಏನು ಚುನಾವಣೆಗಳು ಬರ್ತಾವೋ ನಾವೆಲ್ಲ ಒಟ್ಟಾಗಿ ಈ ಸಂವಿಧಾನ ವಿರೋಧಿಗಳು ಯಾರ್ಯಾರಿದ್ದಾರೋ ಇವರನ್ನ ಅಲ್ಲೇ ಚುನಾವಣೆಯಲ್ಲಿ ಬರೆದ ಹಾಗೆ ನಾವು ಇವತ್ತು ಸಂವಿಧಾನ ಇದ್ದ ಕಾರಣದಿಂದ ಚಾ ಮಾರುವವನು ಇವತ್ತು ಪ್ರಧಾನಿಯಾಗಿದ್ದಾನೆ. ಚಾ ಮಾರುವ ವ್ಯಕ್ತಿ ಪ್ರಧಾನಿಯಾಗಿದ್ದಾನೆ. ಸಂವಿಧಾನ ಇದ್ದ ಕಾರಣ, ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಹಾಗಾಗಿ ಈ ಸಂವಿಧಾನವನ್ನು ಉಳಿಸುವ. ಇವತ್ತು ನೋಡಿ ನಮ್ಮ ಭಾರತ ದೇಶವನ್ನೆಲ್ಲ ಕೇವಲ 2 ಜನಕ್ಕೆ ಮಾರ್ತಾ ಇದ್ದಾರೆ. 2 ಜನಕ್ಕೆ. ನೀವು ಯಾವುದೇ ಫೀಲ್ಡ್ ತಗೊಳ್ಳಿ, ರೈಲ್ವೆ ತಗೊಳ್ಳಿ ಅಥವಾ ಇದು ಹಾರ್ಬರ್ಗಳನ್ನು ತಗೊಳ್ಳಿ ಅಥವಾ ಏರ್ಪೋರ್ಟ್ ತಗೊಳ್ಳಿ ಅಥವಾ ಶಿಕ್ಷಣ ಸಂಸ್ಥೆಗಳನ್ನು ತಗೊಳ್ಳಿ, ಆರೋಗ್ಯ ಇಲಾಖೆಗಳನ್ನು ತಗೊಳ್ಳಿ, ಎಲ್ಲವನ್ನು ನಾಶ ಮಾಡಿ ಇವತ್ತು 2 ಜನನ ಇಡೀ ದೇಶದಲ್ಲೂ ಒಳ್ಳೆ ಮಾಡಲಿಕ್ಕೆ, ಉದ್ಧಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾವು ಬಂದ್ ಮಾಡಬೇಕಾದ್ರೆ ಸಂವಿಧಾನ ಉಳಿಬೇಕಾಗಿದೆ. ಎಲ್ಲರೂ ಒಟ್ಟಾಗಿ ನಾವು ಈ ಪಕ್ಷವನ್ನು ಬರ್ತಾ ಇದ್ದಾಗ ಮಾಡಿದ್ರೆ ಈ ಎಲ್ಲವೂ ಉಳಿತದೆ. ಮಹಿಳೆಯರಿಗೂ ಸಹ ಮರ್ಯಾದೆ ಸಿಗ್ತದೆ. ಹಾಗೆ ದೇಶದ ಬಡ ಜನರಿಗೂ ಸಹ ಒಳ್ಳೇದಾಗ್ತದೆ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ವೆಲ್ಫೇರ್ ಪಾರ್ಟಿ. ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. we want justice, We want justice. we want justice. We want justice. ಗಲ್ಲಿಗೇರಿಸಿ, 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 ಅಪರಾಧಿಗಳನ್ನು ಗಲ್ಲಿಗೇರಿಸಿ, ಅಪರಾಧಿಗಳನ್ನು ಗಲ್ಲಿಗೇರಿಸಿ, ಗಲ್ಲಿಗೆ
ಇದೀಗ ನಮ್ಮ ಮುಂದೆ ಶಿಕ್ಷಕಿ ಮತ್ತು ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ತಬಸ್ಸುಮ್ರವರು ಮಾತನಾಡಲಿದ್ದಾರೆ. ಸಹೋದರರೇ ಮತ್ತು ಸಹೋದರಿಯರೇ, ನಾವಿಂದು ಈ ಮುಸ್ಸಂಜೆ ಯಾವುದೇ ಕೆಲಸ ಇಲ್ಲದೆ ಇಲ್ಲಿ ಬಂದು ನಿಂತಿಲ್ಲ. ನಿಮಗೆಲ್ಲರಿಗೂ ಕಾಣುತ್ತಾ ಇರಬಹುದು, ಇಲ್ಲಿಯ ಮಹಿಳೆಯರು ಎಲ್ಲರೂ ಇಲ್ಲಿ ಗುಂಪು ಸೇರಿದ್ದೇವೆ. ಇಲ್ಲಿ ಒಂದು ನಿಮಗೆ ಬ್ಯಾನರ್ ಅಲ್ಲಿ ಕಾಣಬಹುದು ಬಿಲ್ಕಿಸ್ ಬಾನು ಎಂಬ ಒಂದು ಹೆಸರು. ಈ ಬಿಲ್ಕಿಸ್ ಬಾನು ಯಾರು? 20 ವರ್ಷಗಳ ಮುಂಚೆ ಇಡೀ ಭಾರತ ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ. ಅದೊಂದು ದಿನ ಅವಳ ಕಣ್ಣೆದುರಲ್ಲೇ ಅವಳ ಮನೆಯವರನ್ನು, ಅವಳ ಕುಟುಂಬಿಕರನ್ನು, ಒಂದು 13ರಷ್ಟು ಜನರನ್ನು ಕೊಂದು ಹಾಕಿದಂತಹ ಅವಳದೇ ನೆರೆಕರೆಯವರಾಗಿದ್ದರು. ಅಷ್ಟೇ ಅಲ್ಲ, ಅವಳ 5 ವರ್ಷದ ಮಗುವನ್ನು ಹೊಡೆದು ಕೊಂದಿದ್ದಾರೆ. ಅಷ್ಟೇ ಅಲ್ಲ, ಅವಳ ಹೊಟ್ಟೆಯಲ್ಲಿದ್ದಂತಹ ತುಂಬು ಗರ್ಭಿಣಿಯಾಗಿದ್ದ ಬಿಲ್ಕಿಸ್ ಬಾನು ಅವಳ ಹೊಟ್ಟೆಗೆ ಅವರು ಒದೆದು ಅವಳ ಹೊಟ್ಟೆಯಲ್ಲಿದ್ದ ಮಗುವನ್ನು ಕೂಡ ಕೊಂದು ಬಿಟ್ಟರು. ಅಷ್ಟಕ್ಕೆ ಅವರಿಗೆ ಸಮಾಧಾನ ಸಿಗಲಿಲ್ಲ. ನಂತರ ಅವಳನ್ನು ಕೂಡ ರೇಪ್ ಮಾಡಿ, ಅವಳ ಕುಟುಂಬದವರನ್ನು ಕೂಡ ರೇಪ್ ಮಾಡಿ, ಇಂತಹ ಒಂದು ಬೆಚ್ಚಿ ಬೀಳಿಸುವಂತಹ ಒಂದು ಕೆಟ್ಟ ಕನಸಾಗಿತ್ತು ಇಡೀ ಭಾರತದ ಜನರಿಗೆ. ಅಂತೂ ಅವರನ್ನು ಹಲವು ವರ್ಷಗಳ ಪ್ರಯತ್ನದಿಂದ ಅವರನ್ನೆಲ್ಲರನ್ನು ಜೈಲಿಗೆ ಹಾಕಲಾಯಿತು. ಆದರೆ ಇವತ್ತು 76ನೇ ಈ ಸ್ವಾತಂತ್ರ್ಯದ ಆ ದಿನ ಎಲ್ಲರಿಗೂ ಮತ್ತೊಂದು ಬೆಚ್ಚಿ ಬೀಳುವಂತಹ ಒಂದು ಸುದ್ದಿ ಅವತ್ತಾಗಿತ್ತು. ಗುಜರಾತ್ ಸರ್ಕಾರ ಅವರನ್ನೆಲ್ಲರನ್ನು ಅವರು ಸನ್ನಡತೆ ತೋರಿಸಿದರು ಎಂಬ ಈ ಅಪರಾಧಿಗಳನ್ನು ಬಿಡುಗಡೆ ಮಾಡಿಸಲಾಯಿತು. ಯಾಕಾಗಿ? ಒಂದು ವೇಳೆ ವ್ಯಭಿಚಾರಿಗಳು ಮತ್ತು ಮರ್ಡರ್ಸ್ಗಳು ಅವರು ಸನ್ನಡ ತೋರಿಸಿದರೆ ಅವರನ್ನು ಯಾವ ಆಧಾರದ ಮೇಲೆ ನೀವು ಬಿಡುಗಡೆಗೊಳಿಸಿದ್ದೀರಿ? ಎಷ್ಟೋ ಮಂದಿ ವ್ಯಭಿಚಾರಿಗಳು, ಅತ್ಯಾಚಾರಿಗಳು ಜೈಲಿಗಳಲ್ಲಿರುವಾಗ ಈ ಬಿಲ್ಕಿಸ್ ಬಾನುನನ್ನ ಅತ್ಯಾಚಾರ ಮಾಡಿದ ಇವರನ್ಯಾಕೆ ನೀವು ಬಿಡುಗಡೆಗೊಳಿಸಿದ್ದೀರಿ? ಜೀವವಾದಿಯನ್ನು ಕೊಟ್ಟ ಮೇಲೆ ಯಾಕಾಗಿ ಅವರನ್ನು ಬಿಡುಗಡೆಗೊಳಿಸಿದ್ದೀರಿ? ಅಂತಹ ಒಂದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಕೇಸನ್ನು ಹೇಗಾಗಿ ನೀವು ಅವರ ಸನ್ನಡತೆಯನ್ನು ತೋರಿಸಿದ್ದೀರಿ ಎಂದು ಹೇಳುತ್ತೀರಿ ಎಂದು ಈ ಸಮಯದಲ್ಲಿ ನಾನಿಲ್ಲಿ ಕೇಳ ಬಯಸುತ್ತೇನೆ. ಒಂದು ಶಿಕ್ಷಕಿಯಾಗಿ ಈ ಶಿಕ್ಷಕಿಯರ ದಿನಾಚರಣೆ ಎಂದು ಹೆಣ್ಣು ಮಕ್ಕಳಿಗೆ ನಾವೆಲ್ಲಿ ಹೇಳಿಕೊಡುತ್ತೇವೆ, ನಿಮ್ಮ ಮೇಲೆ ಯಾವುದಾದ್ರೂ ಒಂದು ದೌರ್ಜನ್ಯವಾದರೆ, ನಿಮ್ಮ ಮೇಲೆ ಯಾವುದಾದ್ರೂ ಉಪದ್ರವಾದರೆ ನಮಗೆ ನ್ಯಾಯಾಂಗ ವ್ಯವಸ್ಥೆ ಇದೆ. ಭಾರತದಲ್ಲಿ ಒಳ್ಳೆಯ ನ್ಯಾಯಾಂಗ ವ್ಯವಸ್ಥೆ ಇದೆ. ನಿಮಗೆ ನ್ಯಾಯ ದೊರಕಿಸಿಕೊಡುವಂತಹ ಒಳ್ಳೆಯ ಶಿಸ್ತು ಇದೆ. ರೈಟ್ ಟು ಜಸ್ಟಿಸ್ ನಮ್ಮದಾಗಿದೆ ಎಂದು ನಾವು ಹೇಳಿಕೊಡುವಾಗ ಯಾವ ರೀತಿಯಲ್ಲಿ ನಾವು ಈ ಬಿಲ್ಕಿಸ್ ಬಾನ್ನ ಈ ಅಪರಾಧಿಗಳನ್ನು ಬಿಡುಗಡೆಗೊಳಿಸಿದ ನಂತರ ಈ ಹೆಣ್ಣು ಮಕ್ಕಳಿಗೆ ಹೇಳಬಹುದು, ನಿಮ್ಮಲ್ಲಿ ಕೂಡ ನಿಮಗೇನಾದರೂ ಆದರೆ ನಮ್ಮ ನ್ಯಾಯವು ನಿಮಗೆ ಬೆಂಬಲ ನೀಡಬಹುದೆಂದು ಯಾವ ಆಧಾರದಲ್ಲಿ ಹೇಳಬಹುದು ಎಂಬ ಒಂದು ಕಳಕಳಿಯನ್ನು ಈ ಶಿಕ್ಷಕಿಯರ ದಿನಾಚರಣೆಯ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ಅಷ್ಟೇ ಅಲ್ಲ, ಓ ಸಹೋದರ ಸಹೋದರಿಯರೇ, ಒಂದು ವೇಳೆ ಇಂದು ನಾವು ಈ ಅತ್ಯಾಚಾರಿಗಳನ್ನು ಇಲ್ಲಿ ಬೀದಿಯಲ್ಲಿ ನಾವು ನಡೆಯಲು ಬಿಟ್ಟರೆ ಮತ್ತೆ ಇನ್ನು ಮುಂದೆ ನಮ್ಮ ಮನೆಯಲ್ಲಿ, ನಮ್ಮ ನೆರೆಕರೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಇಂತಹ ಒಂದು ಯಾವುದಾದ್ರೂ ಒಂದು ಘಟನೆ ನಡೆದಾಗ ಅವರಿಗೆ ನಾವು ಬಯಸುವುದು ಗಲ್ಲು ಶಿಕ್ಷೆಯನ್ನಲ್ಲವೇ? ಹಾಗಾದರೆ ಈ ಬಿಲ್ಕಿಸ್ ಬಾನು ಇಂದು ಅವಳ ಮನಸ್ಸಿನಲ್ಲಿ ಯಾವ ನೋವಿರಬಹುದು ಎಂದು ಕೂಡ ನೀವು ಆಲೋಚಿಸಬೇಕು. ಇನ್ನು ನೀವು ಸುಮ್ಮನಾಗುತ್ತೀರಾ? ಅವಳಿಗೆ ಅತ್ಯಾಚಾರವನ್ನು ಮಾಡಿದ್ದಾರೆ, ಅವರ ಕುಟುಂಬದವರು ಕೊಂದಿದ್ದಾರೆ, ಅವಳ ಹೊಟ್ಟೆಯಲ್ಲಿದ್ದ ಮಗುವನ್ನು ಕೊಂದಿದ್ದಾರೆ. ಅಂತಹ ಬಿಲ್ಕಿಸ್ ಬಾನು ಅಂತಹವರನ್ನು ಯಾಕಾಗಿ ನಾವು ಸುಮ್ಮನೆ ಬಿಡಬೇಕು ಎಂದು ಕೂಡ ನಾನಿಲ್ಲಿ ಕೇಳಲು ಬಯಸುತ್ತೇನೆ. ಇಂಥವರಿಗೆ ಜೈಲು ಶಿಕ್ಷೆ ಆಗಲೇಬೇಕಾಗಿದೆ. ಅವರ ಜಾಗ ಜೈಲಲ್ಲಾಗಿದೆ. ಅಷ್ಟೇ ಅಲ್ಲ, ಒಂದು ನಗಡುವಂತಹ ವಿಷಯ ಏನೆಂದರೆ ಅವರು ಜೈಲಿನಿಂದ ಹೊರಗೆ ಬಂದಾಗ ಹೂಮಾಲೆ ಹಾಕಿ ಸ್ವೀಟ್ಸ್ ಅನ್ನು ಹಂಚಿಕೊಂಡು ಅವರೊಂದು ದೊಡ್ಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅದೇನು ಅವರು ದೊಡ್ಡ ಮಹಾ ಕೆಲಸವನ್ನು ಮಾಡಿದ್ದಾರೆ ಎಂಬ ರೀತಿಯಲ್ಲಿ ಅವರನ್ನು ಯಾವ ರೀತಿಯಲ್ಲಿ ನೀವು ಸೆಲೆಬ್ರೇಷನ್ ಮಾಡುತ್ತಾ ಇದ್ದೀರಿ? ಇದೊಂದು ಸ್ವಾತಂತ್ರ್ಯದ ಆ ದಿನದಲ್ಲಿ ಮಾಡಿದಂತಹ ಒಂದು ಮೋಕರಿ ಅಂತ ಹೇಳಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಆದುದರಿಂದ ಬಿಲ್ಕಿಸ್ ಬಾನುಗೆ ಇನ್ನಾದರೂ ಕೂಡ ಅವಳಿಗೆ ಜಸ್ಟಿಸ್ ಸಿಗಬೇಕು, ಅವರಿಗೆ ಮತ್ತೆ ಜೈಲಾಗಬೇಕು. ಅಷ್ಟೇ ಅಲ್ಲ, ಇನ್ನು ಯಾರಾದರೂ ಅತ್ಯಾಚಾರವನ್ನು ಮಾಡಿದರೆ, ಮಹಿಳೆ ಮೇಲೆ ದೌರ್ಜನ್ಯವನ್ನು ಮಾಡಿದರೆ ಅವರಿಗೆ ಸಿಗುವ ಶಿಕ್ಷೆ ಎಲ್ಲರಿಗೂ ಸಿಗಬೇಕು. ಕೇವಲ ದಲಿತರಿಗೆ ಶಿಕ್ಷೆ, ಕೇವಲ ಅಮಾಯಕರಿಗೆ ಮಾತ್ರ ಶಿಕ್ಷೆ ಅಲ್ಲ, ಎಲ್ಲರಿಗೂ ಕೂಡ ಶಿಕ್ಷೆ ಒಂದೇ ಆಗಿರಬೇಕು, ಕಾನೂನು ಒಂದೇ ಆಗಿರಬೇಕು ಎಂದು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಬಿಲ್ಕಿಸ್ ಬಾನುಗೆ ಇನ್ನಾದರೂ ನಾವು ಆಶಾಭಾವನವನ್ನು ತೋರಿಸೋಣ. ಇನ್ನಾದರೂ ನಾವು ಅವಳೊಂದಿಗೆ ಇದ್ದೇವೆ. ಈ ಭಾರತ ದೇಶ ನಮ್ಮ ದೇಶವಾಗಿದೆ. ಇಲ್ಲಿ ಅಪರಾಧಿಗಳಿಗೆ ಯಾವುದೇ ಜಾಗವಿಲ್ಲ. ಅವರ ಜಾಗವನ್ನು ನಾವು
ನಾವು ತೋರಿಸೋಣ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜಿಂದಾಬಾದ್ ಜಿಂದಾಬಾದ್ ವೆಲ್ಫೇರ್ ಪಾರ್ಟಿ ಜಿಂದಾಬಾದ್, ವೆಲ್ಫೇರ್ ಪಾರ್ಟಿ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ವೆಲ್ಫೇರ್ ಪಾರ್ಟಿ ಜಿಂದಾಬಾದ್. ವೆಲ್ಫೇರ್ ಪಾರ್ಟಿ ಜಿಂದಾಬಾದ್. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬಿಲ್ಕಿಸ್ಗೆ ನ್ಯಾಯ ಬೇಕು, ಬಿಲ್ಕಿಸ್ಗೆ ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬಿಲ್ಕಿಸ್ಗೆ ನ್ಯಾಯ ಬೇಕು. ಬಿಲ್ಕಿಸ್ಗೆ ನ್ಯಾಯ ಬೇಕು. We want justice. We want justice. We want justice. We want justice. ಗಲ್ಲಿಗೇರಿಸಿ, 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 ಅಪರಾಧಿಗಳನ್ನು ಗಲ್ಲಿಗೇರಿಸಿ. ಅಪರಾಧಿಗಳನ್ನು ಗಲ್ಲಿಗೇರಿಸಿ. ಧಿಕ್ಕಾರ, 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 ಗುಜರಾತ್ ಸರ್ಕಾರಕ್ಕೆ ಧಿಕ್ಕಾರ, ಗುಜರಾತ್ ಸರ್ಕಾರಕ್ಕೆ ಧಿಕ್ಕಾರ, 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 ಗುಜರಾತ್ ಸರ್ಕಾರಕ್ಕೆ ಧಿಕ್ಕಾರ. ಗುಜರಾತ್ ಸರ್ಕಾರಕ್ಕೆ ಧಿಕ್ಕಾರ. ಬಿಲ್ಕಿಸ್ ನಿಮಗಾಗಿರುವ ಅನ್ಯಾಯ, ಬಿಲ್ಕಿಸ್ ಬಾನುಗೆ ಆಗಿರುವ ಅನ್ಯಾಯ, ನಮಗೆಲ್ಲರಿಗೂ ಆಗಿರುವ ಅನ್ಯಾಯ. ನಮಗೆಲ್ಲರಿಗೂ ಆಗಿರುವ ಅನ್ಯಾಯ. We want justice. We want justice. We want justice. We want justice. ಇದೀಗ ಸಾಮಾಜಿಕ ಕಾರ್ಯಕರ್ತ ರಿಯಾಜ್ ಆಲಿಯಾರ್ ಅವರು ನಮ್ಮ ಮುಂದೆ ಮಾತನಾಡಲಿದ್ದಾರೆ. ಪ್ರಜೆಗಳಾಗಿ ನಾವೆಂದು ಈ ಬೀದಿಯಲ್ಲಿ ಹೋರಾಡುತ್ತಾ ಇರುವುದು ಸಂವಿಧಾನಬದ್ಧ ಹಕ್ಕಿಗಾಗಿ. ನಮಗೆಲ್ಲರಿಗೂ ಗೊತ್ತಿದೆ, ಈ ದೇಶದ ಗುಜರಾತಿನಲ್ಲಿ 2002ರಂದು ನಡೆದಂತಹ ನರಮೇಧದ ಮೂಲಕ ಈ ದೇಶದ ಪ್ರಧಾನಿಯ ಪರಿಚಯ ನಮಗೆ ಆಗುತ್ತದೆ. ಈ ದೇಶದ ಪ್ರಧಾನಿಯ ಪರಿಚಯ ನಮಗೆ ಆಗುವುದು ಗುಜರಾತ್ ನರಮೇಧದ ಮೂಲಕ. ಆ ನರಮೇಧದಲ್ಲಿ ಅನ್ಯಾಯಕ್ಕೆ, ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಒಂದು ಭಾರತೀಯ ಮಹಿಳೆಯಾಗಿದ್ದಾಳೆ ಬಿಲ್ಕಿಸ್ ಬಾನು ಎಂಬ ಸಹೋದರಿ. ಆ ಸಹೋದರಿ 5 ವರ್ಷದ ಗರ್ಭಿಣಿಯಾದ ಆ ಸಹೋದರಿಯನ್ನು ಸಾಮೂಹಿಕವಾಗಿ 11 ಮಂದಿ ಅತ್ಯಾಚಾರ ಮಾಡಿ, ಅದೇ ರೀತಿ 3 ವರ್ಷದ ಹಸುಗೂಸನ್ನು ತಲೆಯ ರುಂಡವನ್ನು ಛೇದಿಸಿ, ಅದೇ ರೀತಿ ಆ ಕುಟುಂಬದ 14 ಮಂದಿ ಈ ಭಾರತೀಯ ಪ್ರಜೆಗಳನ್ನು ಕೊಂದು, ಅದರಲ್ಲಿ ಆ ಮೂಲಕ ಸುಪ್ರೀಂ ಕೋರ್ಟಿನ ನ್ಯಾಯ ತೀರ್ಪಿನ ಮೂಲಕ ಅತ್ಯಾಚಾರಿಗಳೆಂದು ಸಾಬೀತಾಗಿರುವಂತಹ ರಾಧೇಶ್ ಮತ್ತು 11 ಮಂದಿ ಆರೋಪಿಗಳು ಅವರನ್ನು ಈ ದೇಶದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಿಯವರು ಈ ದೇಶದ ಕೆಂಪುಗೋಟೆಯಲ್ಲಿ ನಿಂತುಕೊಂಡು ಈ ದೇಶದ ಮಹಿಳೆಯ ಗಣತಿಗೆ ಬೇಕಾಗಿ ಭಾಷಣ ಮಾಡುವಾಗ ಆ ಮೂಲಕ ಈ ದೇಶದ ಮಹಿಳೆಯ ಪರವಾಗಿ ವಾದಿಸುವಾಗ ಅದೇ ದೇಶದ ಪ್ರಧಾನಮಂತ್ರಿ ಕೃಪಾಪೋಷಿತವಾಗಿ ಗುಜರಾತಿನ ಆ ಗಲಭೆಯಲ್ಲಿ 11 ಮಂದಿ ಅತ್ಯಾಚಾರಿಗಳನ್ನು ಕ್ಷಮಾದಾನ ನೀಡುವ ಮೂಲಕ ಅವರನ್ನು ಬಿಡುಗಡೆಗೊಳಿಸಲಾಗುತ್ತದೆ. ಈ ದೇಶದಲ್ಲಿ ರೇಪ್ ಮಾಡಿದಂತಹ ಅತ್ಯಾಚಾರಿಗಳಿಗೆ ಖಂಡಿತವಾಗಿಯೂ ಕ್ಷಮಾದಾನ ಈ ದೇಶದ ಸಂವಿಧಾನ ನೀಡುವುದಿಲ್ಲ. ಅದೇ ರೀತಿ ಗಾಂಜಾ ವಿಧದ ಕೇಸುಗಳಲ್ಲಿ ಕೂಡ ಅವರಿಗೆ ಜೀವಿತಾವಧಿ ಶಿಕ್ಷೆಯಲ್ಲಿರುವವರಿಗೆ ಕ್ಷಮಾದಾನ ನೀಡಲು ಸಾಧ್ಯವಿಲ್ಲ. ಅದೇ ರೀತಿ ಹ್ಯೂಮನ್ ಟ್ರಾಫಿಕ್ ಮಾಡುವಂತಹ ಇಂತಹ ಅನೇಕ ಕೆಡುಕುಗಳ ಮೂಲಕ ಜೈಲು ಸೇರಿದಂತಹ ಆರೋಪಿಗಳನ್ನು ಕ್ಷಮಾದಾನದ ಮೂಲಕ ಕ್ಷಮಿಸುವಂತಹ ಒಂದು ಪದ್ಧತಿ ಈ ದೇಶದ ಕಾನೂನಿಗೆ ಇಲ್ಲ. ಅದು ಕಾನೂನಿಗೆ ಮಾಡಿದ ಅಪಾಯ, ಭಾರತ ದೇಶಕ್ಕೆ ಮಾಡಿದ ಅಪಾಯ, ಇಡೀ ದೇಶದ ಮಹಿಳೆಯರಿಗೆ ಮಾಡಿದಂತಹ ಅನ್ಯಾಯವಾಗಿದೆ. ಈ ಮೂಲಕ ಮಹಿಳೆಯರಿಗೆ ಮತ್ತು ಇಲ್ಲಿನ ವಿದ್ಯಾರ್ಥಿಗಳಿಗೆ, ಶೋಷಿತ ಮಹಿಳೆಯರಿಗೆ ಅನ್ಯಾಯವನ್ನು ಮಾಡುವಂತಹ ಈ ಸರ್ಕಾರದಿಂದ ಯಾರೂ ಕೂಡ ಇಂದು ನೆಮ್ಮದಿಯಿಂದ ಬದುಕುತ್ತಾ ಇಲ್ಲ. ನಮಗೆ ಗೊತ್ತಿದೆ, ನಿನ್ನೆ ಕುಂಪಲದಲ್ಲಿ ಈ ಸರ್ಕಾರವನ್ನು ತರಲು ಅಹೋರಾತ್ರಿ ದುಡಿದಂತಹ ಸಹೋದರ ಜಯಂತ್ ಕುಂಪಲ್ ಎಂಬ ಸಹೋದರ ಆತ್ಮಹತ್ಯೆ ಮಾಡುತ್ತಾನೆ. ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಮಾಡುತ್ತಾನೆ. ಯಾಕಂದರೆ ಬಿಜೆಪಿಯವರಿಗೂ ಕೂಡ ಈ ಸರ್ಕಾರದಿಂದ ನೆಮ್ಮದಿ ಇಲ್ಲ ಎಂಬುದು ನಮಗೆ ಒಂದು ನಿದರ್ಶನ ಆಗಿದೆ. ಆದ ಕಾರಣ ಇಲ್ಲಿ ಯಾರು ಕೂಡ ಮಹಿಳೆಯರು ನೆಮ್ಮದಿಯಿಂದ ಇಲ್ಲ, ಇಲ್ಲಿ ಪುರುಷರು ನೆಮ್ಮದಿಯಿಂದ ಇಲ್ಲ, ಇಲ್ಲಿ ವಿದ್ಯಾರ್ಥಿ ವರ್ಗದವರು ನೆಮ್ಮದಿಯಿಂದ ಇಲ್ಲ, ಇಲ್ಲಿ ಮಹಿಳಾ
ಯಾರು ಕೂಡ ಇಲ್ಲಿ ನೆಮ್ಮದಿಯಿಂದ ಈ ದೇಶದ ನೆಮ್ಮದಿಯಿಂದ ಇಲ್ಲದಂತಹ ಈ ಒಂದು ದುಸ್ಥಿತಿಯಲ್ಲಿ ನಾವು ಬದುಕುತ್ತಿರುವಾಗ ನಮ್ಮ ದೇಶದ ಎಲ್ಲ ನಾಗರಿಕರು ಇದು ನಮ್ಮ ಜವಾಬ್ದಾರಿಯಾಗಿದೆ. ಬಿಲ್ಕಿಸ್ ಬಾನು ಪ್ರಕರಣ ಅದೊಂದು ಮುಸ್ಲಿಂ ಹೆಣ್ಣು ಮಗಳಿಗೆ ಆದ ಪ್ರಕರಣ ಅಲ್ಲ. ಈ ದೇಶದ ಸರ್ವ ಮಹಿಳೆಯರಿಗೂ ಮಾಡಿರುವಂತಹ ಅನ್ಯಾಯವನ್ನು ನಾವು ಮನಗಂಡು ಈ ಒಂದು ಸಂದರ್ಭದಲ್ಲಿ ನನಗೆ ಇಲ್ಲಿ ಈ ಪ್ರತಿಭಟನೆಯಲ್ಲಿ ಮಾತನಾಡಲು ಅನುಕೂಲ ಮಾಡಿಕೊಂಡಂತಹ ವೆಲ್ಫೇರ್ ಪಾರ್ಟಿಯವರಿಗೆ ಧನ್ಯವಾದವನ್ನು ನೀಡುತ್ತಾ ಬಿಲ್ಕಿಸ್ ಬಾನು ಪರ ನಾವಿದ್ದೇವೆ ಎಂದು ಘೋಷಿಸುತ್ತಾ ಧನ್ಯವಾದಗಳು. ಜಿಂದಾಬಾದ್ 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 ವೆಲ್ಫೇರ್ ಪಾರ್ಟಿ ಜಿಂದಾಬಾದ್ ವೆಲ್ಫೇರ್ ಪಾರ್ಟಿ ಜಿಂದಾಬಾದ್ 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 ವೆಲ್ಫೇರ್ ಪಾರ್ಟಿ ಜಿಂದಾಬಾದ್ ವೆಲ್ಫೇರ್ ಪಾರ್ಟಿ ಜಿಂದಾಬಾದ್ ಬೇಕೇ ಬೇಕು ಬೇಕೇ ಬೇಕು ಬಿಲ್ಕಿಸ್ಗೆ ನ್ಯಾಯ ಬೇಕು ಬಿಲ್ಕಿಸ್ಗೆ ನ್ಯಾಯ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬಿಲ್ಕಿಸ್ಗೆ ನ್ಯಾಯ ಬೇಕು ಬಿಲ್ಕಿಸ್ಗೆ ನ್ಯಾಯ ಬೇಕು ವಿ ವಾಂಟ್ ಜಸ್ಟಿಸ್ ವಿ ವಾಂಟ್ ಜಸ್ಟಿಸ್ ವಿ ವಾಂಟ್ ಜಸ್ಟಿಸ್ ವಿ ವಾಂಟ್ ಜಸ್ಟಿಸ್ ಗಲ್ಲಿಗೇರಿಸಿ 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 ಅಪರಾಧಿಗಳನ್ನು ಗಲ್ಲಿಗೇರಿಸಿ ಅಪರಾಧಿಗಳನ್ನು ಗಲ್ಲಿಗೇರಿಸಿ 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 ಅಪರಾಧಿಗಳನ್ನು ಗಲ್ಲಿಗೇರಿಸಿ ಅಪರಾಧಿಗಳನ್ನು ಗಲ್ಲಿಗೇರಿಸಿ ಧಿಕ್ಕಾರ 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 ಗುಜರಾತ್ ಸರ್ಕಾರಕ್ಕೆ ಧಿಕ್ಕಾರ ಗುಜರಾತ್ ಸರ್ಕಾರಕ್ಕೆ ಧಿಕ್ಕಾರ. ಇದೀಗ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷೆ ಮರಿಯಂ ಶಹಿರಾರ್ ಅವರು ಮಾತನಾಡಲಿದ್ದಾರೆ. ಮಾನವೀಯ ಮೌಲ್ಯಗಳನ್ನು ಮಾನವ ಹಕ್ಕುಗಳಿಗಾಗಿ ಹೋರಾಟ ಮಾಡಿದಂತಹ ಗೌರಿ ಲಂಕೇಶ್ ಹತ್ಯೆಯಾದ ದಿನ, ಮಾನವ ಹಕ್ಕು ಹೋರಾಟಕ್ಕಾಗಿ ಹೋರಾಟ ಮಾಡಿದ ಸಂಜೀವ್ ಭಟ್ ಅರೆಸ್ಟ್ ಆದಂತಹ ದಿನ, ಮಕ್ಕಳಿಗೆ ಭವಿಷ್ಯದ ದೇಶದ ಪ್ರಜೆಗಳಿಗೆ ಉನ್ನತ ಮೌಲ್ಯಗಳನ್ನು ಕಲಿಸಿಕೊಟ್ಟು ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನು ಕೊಡುಗೆ ಮಾಡುವಂತಹ ಶಿಕ್ಷಕರ ದಿನಾಚರಣೆ. ಈ ದಿನ ನಾವು ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಅತ್ಯಾಚಾರಿಗಳ ಬಿಡುಗಡೆಯನ್ನು ಖಂಡಿಸಿ ಇಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಮಹಿಳಾ ವಿಭಾಗ ಇಂಡಿಯಾ ಇದರ ದಕ್ಷಿಣ ಕನ್ನಡ ಮಹಿಳಾ ವಿಭಾಗವು ಆ ಬಿಡುಗಡೆಯನ್ನು ಪ್ರತಿಭಟಿಸುತ್ತಾ ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ಆ ಬಿಲ್ಕಿಸ್ ಬಾನು ಅವರ ನ್ಯಾಯಕ್ಕಾಗಿ ಅವರಿಗೆ ನ್ಯಾಯ ದೊರಕಿಸಿಕೊಡಲಿಕ್ಕಾಗಿ ಅವರ ಪರವಾಗಿ ನಿಂತಹ ಎಲ್ಲರೊಂದಿಗೂ ನಾನು ಬಿಲ್ಕಿಸ್ ಬಾನೂರ ಮಾತಿನೊಂದಿಗೆ ನನ್ನ ಮಾತನ್ನು ಆರಂಭಿಸುತ್ತಾ ಇದ್ದೇನೆ. ಬಿಲ್ಕಿಸ್ ಬಾನು ಹೇಳುತ್ತಾರೆ, ನಾನು ಇಂದು ಆಗಸ್ಟ್ 15ರಂದು ನನ್ನ 14 ಮಂದಿ ಕುಟುಂಬಿಕರನ್ನು ಕೊಂದಂತಹ ನನ್ನನ್ನು ಧ್ವಂಸಗೊಳಿಸಿದಂತಹ ನನ್ನ 3 ವರ್ಷ ಮಗುವನ್ನು ಕಿತ್ತುಕೊಂಡಂತಹ ನನ್ನ ಮೇಲೆ ನನ್ನ ಮಾನವನ್ನು ಹರಾಜು ಮಾಡಿದಂತಹ ಆ 11 ಮಂದಿ ಅತ್ಯಾಚಾರಿಗಳನ್ನು ಬಿಡುಗಡೆ ಮಾಡಿದಾಗ ನನ್ನ 20 ವರ್ಷಗಳ ಹಿಂದೆ 20 ವರ್ಷಗಳ ನೋವು ಪುನಃ ಅದು ಮರುಕಳಿಸಿತು. ನಾನು ಇನ್ನೂ ಪುನಶ್ಚೇತನಗೊಂಡಿಲ್ಲ. ನನಗೆ ಹೇಳಲಿಕ್ಕಿರುವುದಿಷ್ಟೇ, ಈ ದೇಶದಲ್ಲಿ ಅನ್ಯಾಯಕ್ಕೊಳಗಾದಂತಹ ಒಬ್ಬ ಮಹಿಳೆ, ಅವಳಿಗೆ ನ್ಯಾಯ ಸಿಗುವುದೆಂದರೆ ಹೀಗೆ ನ್ಯಾಯ ಕೊನೆಗೊಳ್ಳುತ್ತದೆಯೇ? ನಾನು ಈ ನ್ಯಾಯಾಲಯವನ್ನು ಅತ್ಯುನ್ನತವಾದಂತಹ ನ್ಯಾಯಾಲಯವನ್ನು ನಂಬಿದ್ದೇನೆ. ಇಲ್ಲಿಯ ನ್ಯಾಯವನ್ನು ನಂಬಿದ್ದೇನೆ. ಇಲ್ಲಿಯ ನ್ಯಾಯಾಂಗವನ್ನು, ಕಾರ್ಯಾಂಗವನ್ನು, ಸಂವಿಧಾನವನ್ನು ನಂಬಿದ್ದೇನೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಗುಜರಾತ್ ಸಂವಿಧಾನ ಎಲ್ಲ ಇದು ಕೇವಲ ನನ್ನ ನಂಬಿಕೆ ಮಾತ್ರವಲ್ಲ. ಈ ದೇಶದಲ್ಲಿ ಯಾರೆಲ್ಲ ಅನ್ಯಾಯಕ್ಕೊಳಗಾದ ಮಹಿಳೆಯು ನ್ಯಾಯಾಲಯದ ಮೆಟ್ಟಲೇರಿದ್ದಾರೋ ಅವರ ನಂಬಿಕೆಯ ಮೇಲೆ ಒಂದು ಘಾಸಿಗೊಂಡಂತಹ ಒಂದು ಘಟನೆಯಾಗಿದೆ. ಈ ಬಿಲ್ಕಿಸ್ ಮತ್ತೊಮ್ಮೆ ಅಪಾಯಕ್ಕೆ ಸಿಲುಕಿದ್ದಾರೆ. ಪ್ರಚಂಡ ಹಗೆತನಗಳು, ಅದೇ ರೀತಿಯಲ್ಲಿ ಬೆದರಿಕೆಗಳನ್ನು ಎದುರಿಸಿಕೊಂಡು ಬಿಲ್ಕಿಸ್ ಬಾನು ಹೋರಾಟ ಮಾಡಿದ್ದರು. ಆ ಹೋರಾಟಗಾರ್ತಿ ಇಂದು ಬಹಳ ನೊಂದುಕೊಂಡಿದ್ದಾಳೆ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಿಸಿದ
ಈ ದೇಶದ ಪ್ರತಿಯೊಬ್ಬ ಭಾರತೀಯನು, ಪ್ರತಿಯೊಬ್ಬ ನಾಗರಿಕ ತಾನು ಮನುಷ್ಯ, ತಾನು ಮೃಗ ಅಲ್ಲ ಎಂದು ಹೇಳುವಂತಹ, ಎದೆ ತಟ್ಟಿ ಹೇಳುವಂತಹ, ಅಂದುಕೊಂಡಿರುವವನು ಪ್ರತಿಯೊಬ್ಬರು ತಮ್ಮಲ್ಲಿ ಕೇಳುವಂತಹ, ತಮ್ಮ ಆತ್ಮಸಾಕ್ಷಿಯೊಂದಿಗೆ ಕೇಳುವಂತಹ ಒಂದು ಪ್ರಶ್ನೆ, ಬಿಲ್ಕಿಸ್ ಬಾನು ಎಂಬ ಹೆಂಗಸು ಈ ಭಾರತಾಂಬೆಯ ಮಗಳಲ್ಲವೇ ಎಂಬುದು. ಅವಳಿಗೆ ಆಗಿರುವಂತಹ ಅನ್ಯಾಯ ಒಂದು ವೇಳೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಹೆಣ್ಣು ಮಕ್ಕಳ ಮೇಲೆ, ನಮ್ಮ ತಾಯಿಯಂದಿರ ಮೇಲೆ, ನಮ್ಮ ಸಹೋದರಿಯರ ಮೇಲೆ ಆಗಿದ್ದರೆ ನಮ್ಮ ಪ್ರತಿಕ್ರಿಯೆ ಹೀಗಿರುತ್ತಿತ್ತೆ ಎಂಬುದನ್ನು ನಾವು ಒಂದು ವೇಳೆ ಆ ಬಗ್ಗೆ ನಮ್ಮ ಅಂತಃಕರಣವು ಎದ್ದೇಳಲಿಲ್ಲ ಎಂದಾಗಿದ್ದರೆ ನಮ್ಮ ಈ ದೇಶಕ್ಕೆ ಭವಿಷ್ಯವಿದೆಯೇ ಎಂಬುದನ್ನು ನಾವು ಆಲೋಚಿಸಬೇಕಾಗ್ತದೆ. ಈ ದೇಶವನ್ನು ಈ ಪ್ರಕರಣವು ತಲೆತಗ್ಗಿಸುವಂತೆ ಮಾಡಿದೆ ಮತ್ತು ಜಗತ್ತನ್ನೇ ಬೆಚ್ಚಿ ಬೀಳಿಸಿದಂತಹ ಅತ್ಯಾಚಾರ ಮತ್ತು ಹತ್ಯಾಕಾಂಡದ ಅಪರಾಧಿಗಳನ್ನು ಬಿಡುಗಡೆ ಮಾಡಿದ ಈ ಪ್ರಕರಣವು, ಇದನ್ನು ಸಿಬಿಐ ವಿಚಾರಣಾ ನ್ಯಾಯಾಲಯವು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು. ಮಾತ್ರವಲ್ಲ, ಅದು ಬಾಂಬೆ ಹೈಕೋರ್ಟ್ಗೆ ಅವರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕೆಂದು ಮನವಿ ಕೂಡ ಮಾಡಿತ್ತು. ಆದರೆ ಗುಜರಾತ್ ಸರ್ಕಾರವು ನಮ್ಮ ಅಮೃತ ಮಹೋತ್ಸವದ ದಿನ ಕೆಂಪುಕೋಟೆಯಲ್ಲಿ ನಿಂತುಕೊಂಡು ಮಾಜಿ ಪ್ರಧಾನಮಂತ್ರಿಯವರಾದಂತಹ ಮೋದಿಜಿಯವರು ನಾರಿ ಶಕ್ತಿಯ ಬಗ್ಗೆ ಮಾತನಾಡಿದ್ದರು. ನಾವೆಲ್ಲರೂ ಒಟ್ಟಾಗಿ ಬಾಳಬೇಕು, ಇನ್ನು ಮುಂದಿನ 25 ದಿನಗಳು 25 ವರ್ಷಗಳು ಅಮೃತ ದಿನಗಳು ಎಂದು ಹೇಳಿರುವಂತಹ ಅದೇ ಸಂದರ್ಭದಲ್ಲಿ ಗುಜರಾತ್ ಸರ್ಕಾರವು ಈ 11 ಮಂದಿಯನ್ನು ಬಿಡುಗಡೆ ಮಾಡಿರುವುದು ಅತ್ಯಂತ ಆಘಾತಕಾರಿಯಾದಂತಹ ಒಂದು ಘಟನೆಯಾಗಿದೆ. ಕೋಮುಗಲಭೆ ಎಂಬುದು ಧರ್ಮದ ಹೆಸರಿನಲ್ಲಿ ನಡೆಯುವ ಕ್ರೌರ್ಯವಾಗಿರುವುದರಿಂದ ಅಪರಾಧಿಗಳಿಗೆ ಸಮುದಾಯದ ಬೆಂಬಲವೋ ಆಶ್ರಯವೋ ದೊರಕುತ್ತದೆ. ಇಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಬಿಲ್ಕಿಸ್ ಬಾನು ಒಬ್ಬಂಟಿಯಾಗಿ ಒಂಟಿ ಸಲಗದಂತೆ ಹೋರಾಟ ಮಾಡಿ ತನಗೆ ನ್ಯಾಯವನ್ನು ದೊರಕಿಸಿಕೊಂಡಿದ್ದಳು. ಹೈಕೋರ್ಟ್ನ ಮೆಟ್ಟಲೇರಿಕೊಂಡು ಬಾಂಬೆ ಹೈಕೋರ್ಟ್ನ ಮೂಲಕ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಲಭಿಸುವಂತೆ ಮಾಡಿದ್ದಳು. ಆದರೆ ಇಂದು ಬಿಲ್ಕಿಸ್ ಬಾನು ಇದೀಗ ಸರಕಾರೇತರ ನಿರ್ಣಯವು ಧರ್ಮದ್ವೇಷದ ಭಾಗಿಯಾಗಿರುವವರಿಗೆ ಪರೋಕ್ಷವಾಗಿ ಧೈರ್ಯ ತುಂಬುವಂತಿದೆ. 14 ಮಂದಿಯನ್ನು ಕೊಂದ ಒಬ್ಬ 5 ತಿಂಗಳ ಗರ್ಭಿಣಿ ಹೆಣ್ಣು ಮಗಳನ್ನು ಸಾಮೂಹಿಕ ಅತ್ಯಾಚಾರ ಮಾಡಿದಂತಹ ಈ ಅತ್ಯಾಚಾರಿಗಳಿಗೆ ಸಮಾಜದಲ್ಲಿ ಬದುಕುವಂತಹ ಅವಕಾಶ ಮಾಡಿಕೊಟ್ಟದ್ದು ಇದು ಸಾರುವ ಸಂದೇಶವೇನು? ಅವರಿಗೆ ಈ ದೇಶದಲ್ಲಿ, ಈ ಸಮಾಜದಲ್ಲಿ ಬದುಕುವ ಅರ್ಹತೆ ಇದೆಯೇ? ಆತ್ಮಸಾಕ್ಷಿ ಇರುವವರು, ಮನಸ್ಸಾಕ್ಷಿ ಇರುವಂತಹ, ಮಾನವೀಯತೆ ಇರುವಂತಹ ಪ್ರತಿಯೊಬ್ಬರೂ ಕೂಡ ತಮ್ಮ ಎದೆಯ ಮೇಲೆ ಕೈ ಇಟ್ಟುಕೊಂಡು ಪ್ರಶ್ನಿಸಬೇಕಾದಂತಹ ಒಂದು ಪ್ರಶ್ನೆ, ಅವರಿಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆಯೇ? ಖಂಡಿತವಾಗಿಯೂ ಅವರಿಗೆ ಗಲ್ಲಿಗೇರಿಸಲೇಬೇಕು ಎಂಬುದನ್ನೇ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇದರ ಮೂಲಕ ನಾವು ಕರೆ ನೀಡುತ್ತಾ ಇದ್ದೇವೆ. ಹೆಣ್ಣನ್ನು ಪೂಜಿಸುವಂತಹ ಈ ದೇಶದಲ್ಲಿ ಬಿಲ್ಕಿಸ್ ಬಾನು ಎನ್ನುವ ಹೆಣ್ಣು ಮಗಳಿಗಿಂತ ಆ 11 ಮಂದಿ ಅತ್ಯಾಚಾರಿಗಳು ಸರ್ಕಾರಕ್ಕೆ ಮುಖ್ಯವಾದರಲ್ಲ. ಇದು ದುರಂತ, ಇದು ವಿಷಾದನೀಯ. ನಾವು ದೇಶವೆಂಬ ಸಮುದ್ರದ ನೌಕಾ ಸಂಚಾರಿಗಳು. ಸಮುದ್ರದಲ್ಲಿರುವಂತಹ ಈ ನೌಕೆಯನ್ನು ತೂತು ಮಾಡಿಕೊಂಡು ನೌಕೆಯನ್ನು ಮುಳುಗಿಸುವಂತಹ ಈ ಅಕ್ರಮಿ ಆಡಳಿತದ ವಿರುದ್ಧ, ಅನ್ಯಾಯದ ವಿರುದ್ಧ ನಾವು ಕೈ ಹಿಡಿಯದೆ ಹೋದರೆ, ಇದರ ವಿರುದ್ಧ ಸ್ವರವೆತ್ತದೆ ಹೋದರೆ ಖಂಡಿತವಾಗಿಯೂ ಮುಂದೊಂದು ದಿನ ನಮ್ಮ ಬಾಗಿಲಗೂ ಕೂಡ ಈ ದುರಂತ ಬಾರದೇ ಇರದು. ಈಗಲೇ ಎಚ್ಚೆತ್ತುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಆತ್ಮಸಾಕ್ಷಿ ಇರುವವರೇ, ಮನಸ್ಸಾಕ್ಷಿ ಇರುವವರೇ, ಮಾನವೀಯತೆ ಇರುವವರೇ, ಎಲ್ಲರಲ್ಲಿಯೂ ನಾನು ಹೇಳುತ್ತಿದ್ದೇನೆ, ಬನ್ನಿ, ಅನ್ಯಾಯಕ್ಕೆಂದು ಮಣಿಯಲಾರೆವು, ದೇಶ ವಿರೋಧಿ ನೀತಿಗಳನ್ನು ವಿರೋಧಿಸುವೆವು ಎಂಬ ಸ್ಫೂರ್ತಿಯ ಕಹಳೆಯನ್ನು ಸರ್ವತ್ರ ಸಾರೋಣ. ಭೌತಶಾಸ್ತ್ರದ ಪ್ರಕಾರ ಘರ್ಷಣೆಯಿಂದಲೇ ಶಕ್ತಿ ಬರುತ್ತದೆ. ಈ ಶಕ್ತಿಯಿಂದಲೇ ನಮಗೆ ಕ್ರಾಂತಿ ಉಂಟು ಮಾಡಲಿಕ್ಕೆ ಸಾಧ್ಯವಿರುತ್ತದೆ. ನಮ್ಮ ಜೀವನದಲ್ಲಿ ಕ್ರಾಂತಿ ತರಲಿಕ್ಕೆ ಸಾಧ್ಯವಿದೆ. ನಮಗೂ ಕೂಡ ಶಕ್ತಿ ಬರುತ್ತದೆ. ಆದ್ದರಿಂದ ಭರವಸೆ ಇರುವವರ ಬದುಕಿನಲ್ಲಿ ದೃಷ್ಟಿಯು ಸದಾ ಉನ್ನತವಾಗಿರುವುದು. ಭರವಸೆ ಇರುವವರ ಬದುಕಿನಲ್ಲಿ ದೃಷ್ಟಿಯು ಸದಾ ಉನ್ನತವಾಗಿರುವುದು. ಅಂಧಕಾರದಲ್ಲಿ ಸಾಗುವವರೇ ಹೆದರದಿರಿ, ಅಂಧಕಾರದಲ್ಲಿ ಸಾಗುವವರೇ ಹೆದರದಿರಿ. ಪ್ರತಿ ರಾತ್ರಿಯ ಮಡಿಲಲ್ಲಿ ಪ್ರಭಾತ ಇದ್ದೇ ಇರುತ್ತದೆ. ಬಿಲ್ಕಿಸ್ ಬಾನುಗೆ ನ್ಯಾಯ ದೊರಕಲಿ, ಬಿಲ್ಕಿಸ್ ಬಾನುನ ಮೇಲೆ ಆ ಸೃಷ್ಟಿಕರ್ತನ ಅನುಗ್ರಹವು ಸುರಿಯಲಿ ಎಂದು ಪ್ರಾರ್ಥಿಸುತ್ತಾ
ನನ್ನ ಈ ಪ್ರತಿಭಟನಾ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ. ಜಿಂದಾಬಾದ್ 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 ವೆಲ್ಫೇರ್ ಪಾರ್ಟಿ ಜಿಂದಾಬಾದ್. ವೆಲ್ಫೇರ್ ಪಾರ್ಟಿ ಜಿಂದಾಬಾದ್ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು. ನ್ಯಾಯ ಬೇಕು ನ್ಯಾಯ ಬೇಕು We want justice. We want justice We want justice. We want justice ಬಿಲ್ಕಿಸ್ ನಿಮಗಾಗಿರುವ ಅನ್ಯಾಯ, ಬಿಲ್ಕಿಸ್ ನಿಮಗಾಗಿರುವ ಅನ್ಯಾಯ ನಮಗೆಲ್ಲರಿಗೂ ಆಗಿರುವ ಅನ್ಯಾಯ, ನಮಗೆಲ್ಲರಿಗೂ ಆಗಿರುವ ಅನ್ಯಾಯ ಬಿಲ್ಕಿಸ್ ನಿಮಗಾಗಿರುವ ಅನ್ಯಾಯ, ಬಿಲ್ಕಿಸ್ ನಿಮಗಾಗಿರುವ ಅನ್ಯಾಯ ನಮಗೆಲ್ಲರಿಗೂ ಆಗಿರುವ ಅನ್ಯಾಯ. ನಮಗೆಲ್ಲರಿಗೂ ಆಗಿರುವ ಅನ್ಯಾಯ ಗಲ್ಲಿಗೇರಿಸಿ 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 ಅಪರಾಧಿಗಳನ್ನು ಗಲ್ಲಿಗೇರಿಸಿ ಅಪರಾಧಿಗಳನ್ನು ಗಲ್ಲಿಗೇರಿಸಿ ಧಿಕ್ಕಾರ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ ಗುಜರಾತ್ ಸರ್ಕಾರಕ್ಕೆ ಧಿಕ್ಕಾರ. ಗುಜರಾತ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ ಗುಜರಾತ್ ಸರ್ಕಾರಕ್ಕೆ ಧಿಕ್ಕಾರ. ಗುಜರಾತ್ ಸರ್ಕಾರಕ್ಕೆ ಧಿಕ್ಕಾರ ನಾವು ಇವತ್ತು ಪ್ರತಿಭಟನೆಗೆ ಪ್ರಾಧಾನ್ಯತೆ ಇಲ್ಲದಂಥ ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಯಾಕೆಂತ ಹೇಳಿದರೆ ಗುಜರಾತ್ ಸರ್ಕಾರವು ನಮ್ಮ ದೇಶದ ಒಂದು ಮಹಿಳೆಯ ಗ್ಯಾಂಗ್ ರೇಪ್ ಮತ್ತು ಅವರ ಕುಟುಂಬದ ಸದಸ್ಯರನ್ನು ಕೊಲೆ ಮಾಡಿದಂತಹ ಅಪರಾಧಿಗಳನ್ನು ಬಿಡುಗಡೆ ಮಾಡಿದಂತಹ ಈ ಸಂದರ್ಭ. ಎರಡು 2002ರಲ್ಲಿ ಈ ಘಟನೆ ನಡೆದಾಗ ನಮ್ಮ ದೇಶವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆತಗ್ಗಿಸುವಂತೆ ಮಾಡಿತು. ಅದು ಮಾತ್ರವಲ್ಲ, 75ನೇ ವರ್ಷ ಸಂಪೂರ್ಣವಾಗಿ ಅಮೃತ ಮಹೋತ್ಸವವನ್ನು ಆಚರಿಸುವಂತಹ ಖುಷಿಯಲ್ಲಿದ್ದಾಗ ಈ ಅತ್ಯಾಚಾರಿಗಳ ಅಪರಾಧಿಗಳನ್ನು ಬಿಡುಗಡೆಗೊಳಿಸುವ ಮೂಲಕ ಇಡೀ ದೇಶವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆತಗ್ಗಿಸುವಂತೆ ಮಾಡಿತು. ಅದು ಮಾತ್ರವಲ್ಲ, ಇನ್ನೂ ಮುಂದೆ ಹೋಗಿ ಆ ಅಪರಾಧಿಗಳನ್ನು ಬಿಡುಗಡೆಗೊಳಿಸಿದಾಗ ಅವರನ್ನು ಹೂಹಾರ ಹಾಕಿ ಸ್ವಾಗತಿಸಿದಂತಹ ಆ ಕೃತ್ಯವು ಇನ್ನೂ ತಲೆತಗ್ಗಿಸುವಂತೆ ಮಾಡಿತ್ತು. ಈ ಕಾಲಘಟ್ಟದಲ್ಲಿದ್ದೇವೆ ನಾವು ಜೀವಿಸ್ತಾ ಇರುವಂಥದ್ದು. ನೋಡಿ, ಕೇಂದ್ರ ಸರ್ಕಾರವಾಗಿರಲಿ ರಾಜ್ಯ ಸರ್ಕಾರವಾಗಿರಲಿ, ಯಾರೇ ಅಪರಾಧಿಗಳು ಶಿಕ್ಷೆ 14 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಅನುಭವಿಸುವುದಾದರೆ ಅವರನ್ನು ಬಿಡುಗಡೆಗೊಳಿಸುವಂಥ ಒಂದು ಪ್ರಕ್ರಿಯೆ ಕಾನೂನಿನಲ್ಲಿದೆ. ಆದರೆ ಯಾರನ್ನು ಬಿಡುಗಡೆಗೊಳಿಸಬೇಕು, ಹೇಗೆ ಬಿಡುಗಡೆಗೊಳಿಸಬೇಕು ಎಂಬ ಪ್ರೊಸೀಜರ್ ಕೂಡ ಇದೆ. ನಮಗೆ ತಿಳಿದಿರಬೇಕು, ಗುಜರಾತ್ ರೆಮಿಷನ್ ಪಾಲಿಸಿ 2014ರ ಪ್ರಕಾರ ಯಾರೇ ಆಗಿರಲಿ, ಘೋರ ಅಪರಾಧವನ್ನು ಮಾಡಿದಂತಹ, ಗ್ಯಾಂಗ್ ರೇಪ್ ಮಾಡಿದಂತಹ, ಕೊಲೆ ಮಾಡಿದಂತಹ ಅಪರಾಧಿಗಳನ್ನು ಶಿಕ್ಷೆ ಸಂಪೂರ್ಣವಾಗದೆ ಬಿಡುಗಡೆಗೊಳಿಸಬಾರದು ಎಂಬ ಪಾಲಿಸಿಯನ್ನು ರಾಜ್ಯ ಸರ್ಕಾರಗಳು ತಂದಿತು. ರಾಜ್ಯ ಸರ್ಕಾರಗಳು ತರುವ ಕಾರಣ ಏನು ಅಂತ ಹೇಳಿದರೆ, 2014ರಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಕೆಲವು ಡೈರೆಕ್ಷನ್ಗಳನ್ನು ಕೊಟ್ಟಿತ್ತು. ನೀವು ಒಂದು ವೇಳೆ ಶಿಕ್ಷೆಗಳನ್ನು ಕಡಿತಗೊಳಿಸಬೇಕು ಅಂತಾದರೆ ಖಂಡಿತವಾಗಿಯೂ ನೀವು
ಇಂತಹ ಹೀನೇಸ್ ಕ್ರೈಮ್ಸ್ ಏನಿದೆ, ಘೋರ ಅಪರಾಧಗಳು ಏನಿದೆಯೋ ಆ ಅಪರಾಧದಲ್ಲಿ ಶಿಕ್ಷೆಗೊಳಪಟ್ಟಂತಹ ಅಪರಾಧಿಗಳನ್ನು ನೀವು ಬಿಡುಗಡೆಗೊಳಿಸಬಾರದು ಅಂತ ಹೇಳಿ ಡೈರೆಕ್ಷನ್ಗಳನ್ನು ಕೊಟ್ಟಿತ್ತು. ಆ ಡೈರೆಕ್ಷನ್ಗಳು ಕೊಟ್ಟ ನಂತರವೂ ಕೂಡ ಇಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ನೋಡಿ, ನಮಗೆ ತಿಳಿದಿರಬೇಕು, ಈ ಬಿಡುಗಡೆಗೊಂಡಂತಹ ಈ ಅಪರಾಧಿಗಳಿಗೂ ಮಾಡಿದಂತಹ ಕೃತ್ಯ ಘೋರ ಕೃತ್ಯ ಗಲ್ಲು ಶಿಕ್ಷೆಗಿಂತ ಕಡಿಮೆ ಶಿಕ್ಷೆ ಸಿಗದಂಥ ಕೃತ್ಯವಾಗಿತ್ತು. ಆದರೆ ಏನೇ ಆಗಿರಲಿ, ವಿಚಾರಣೆ ಆಯಿತು. ವಿಚಾರಣೆಯಾಗಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಲಾಯಿತು. ನೋಡಿ, ಈ ಘಟನೆ ನಡೆದದ್ದು ಗುಜರಾತಿನಲ್ಲಿ. ಈ ಪ್ರಕ್ರಿಯೆಯ ತನಿಖೆಯನ್ನು, ಈ ಕೇಸಿನ ಈ ಪ್ರಕರಣದ ತನಿಖೆಯನ್ನು ನಡೆದದ್ದು ಮಹಾರಾಷ್ಟ್ರದಲ್ಲಿ. ಕಾರಣ ಏನು ಅಂತ ಹೇಳಿದರೆ, ಈ 2002ರಿಂದ ಹಿಡಿದು 2008ರವರೆಗೆ ನಮ್ಮ ಈ ಬಿಲ್ಕಿಸ್ ಮಾನು ಎಂಬ ಮಹಿಳೆ ಸಾಧಾರಣ 37 ಸಲ ಮನೆಯನ್ನು ಚೇಂಜ್ ಮಾಡಿದ್ದಾರೆ. ಕಾರಣ ಇಷ್ಟೇ ಆಗಿತ್ತು. ಏನು ಅಂತ ಹೇಳಿದರೆ, ಅವರಿಗೆ ರಕ್ಷಣೆ ಇರಲಿಲ್ಲ. ಅಲ್ಲಿ ಅವರಿಗೆ ರಕ್ಷಣೆ ಇರಲಿಲ್ಲ. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು ಅಂತ ಹೇಳಿದರೆ, ಆ ಪ್ರಕರಣವನ್ನು ಮಹಾರಾಷ್ಟ್ರ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಿತ್ತು. ಮಹಾರಾಷ್ಟ್ರ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಿದ ನಂತರ ಅಲ್ಲಿ ತನಿಖೆ ಆಯಿತು. ತನಿಖೆಯಾಗಿ ಅವರಿಗೆ ಶಿಕ್ಷೆ ಸಿಕ್ಕಿತು. ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಲಾಯಿತು. ಹೈಕೋರ್ಟ್ ಹೋಯಿತು, ಅಲ್ಲಿ ಕೂಡ ಅದು ಕನ್ಫರ್ಮ್ ಆಯಿತು. ಸುಪ್ರೀಂ ಕೋರ್ಟ್ಗೆ ಹೋಯಿತು, ಅಲ್ಲಿ ಕೂಡ ಕನ್ಫರ್ಮ್ ಆಯಿತು. ಇಲ್ಲಿ ಇರುವಂಥ ಪ್ರಶ್ನೆ ಏನು ಅಂತ ಹೇಳಿದರೆ, ರಾಜ್ಯ ಸರ್ಕಾರಕ್ಕೆ ಅವರನ್ನು ಬಿಡುಗಡೆ ಮಾಡಲಿಕ್ಕೆ ಅಧಿಕಾರ ಇದೆಯೋ ಇಲ್ಲವೋ ಎಂಬುದು. ನೋಡಿ, ನಮಗೆ ತಿಳಿದಿರಬೇಕು, ಸಿವಿಲ್ ಪ್ರೊಸೀಜರ್ ಕೋಡ್ ಹೇಳ್ತದೆ, 435ನೇ ಸೆಕ್ಷನ್ ಹೇಳ್ತದೆ ಏನಂತ ಹೇಳಿದರೆ, ಒಂದು ಪ್ರಕರಣವನ್ನು ಕೇಂದ್ರೀಯ ಏಜೆನ್ಸಿಗಳಾದ, ಅಂದರೆ CBI ಆಗಿರಲಿ, ED ಆಗಿರಲಿ ಅಥವಾ NIA ಆಗಿರಲಿ, ಯಾವುದೆಲ್ಲ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ತನಿಖಾ ಏಜೆನ್ಸಿಗಳಿವೆಯೋ ಅವರು ತನಿಖೆ ಮಾಡಿ ಪ್ರಕರಣದಲ್ಲಿ ಒಂದು ವೇಳೆ ಅಪರಾಧಿ ಅಂತ ಘೋಷಣೆ ಆದರೆ ರಾಜ್ಯ ಸರ್ಕಾರಗಳಿಗೆ ಆ ಅಪರಾಧಿಗಳನ್ನು ಬಿಡುಗಡೆ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಎಲ್ಲಿಯ ತನಕ ಕೇಂದ್ರ ಸರ್ಕಾರದ ಪರ್ಮಿಷನ್ ಅವರು ಪಡೆಯುವುದಿಲ್ಲವೋ, ಅಪ್ರೂವಲ್ ಅವರು ಪಡೆಯುವುದಿಲ್ಲವೋ, ಅಲ್ಲಿಯ ತನಕ ಅವರನ್ನು ಬಿಡುಗಡೆ ಮಾಡಲಿಕ್ಕೆ ಅವರಿಗೆ ಅಧಿಕಾರವಿಲ್ಲ. ಈ ಕಾನೂನನ್ನು ಅವರು ದುರುಪಯೋಗ ಮಾಡಿದ್ದಾರೆ. ಈ ಕಾನೂನನ್ನು ಗುಜರಾತ್ ಸರ್ಕಾರವು ದುರುಪಯೋಗ ಮಾಡಿರುವುದರಿಂದ ನಾವು ಕೇಂದ್ರ ಸರ್ಕಾರದೊಂದಿಗೆ, ಅದೇ ರೀತಿ ಮಾನ್ಯ ರಾಷ್ಟ್ರಪತಿಯವರೊಂದಿಗೆ ಬೇಡಿಕೆ ಇಡುವುದೇನು ಅಂತ ಹೇಳಿದರೆ, ಆದಷ್ಟು ಬೇಗ ಈ ಬಿಡುಗಡೆ ಪ್ರಕರಣದಲ್ಲಿ ಮಧ್ಯಪ್ರವೇಶಿಸಿ ಅವರನ್ನು, ಈ ಆದೇಶವನ್ನು ರದ್ದುಪಡಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಈಗ ಅವರು ಬಹಳ ಆ ಆಘಾತದಿಂದ ಹೊರಬರಲು ಪ್ರಯತ್ನಿಸುತ್ತಿರುವಂತಹ ಸಂದರ್ಭದಲ್ಲಿ ಅಪರಾಧಿಗಳು ಹೊರಗೆ ಬಂದದ್ದು ಬಹಳ ಅವರಿಗೆ ನೋವು ತಂದಿದೆ. ಮಾತ್ರವಲ್ಲ, ಅವರೀಗ ರಾಜ್ಯವನ್ನು ಬಿಡುವಂತಹ ಪರಿಸ್ಥಿತಿ ಕೂಡ ತಲುಪಿದ್ದಾರೆ. ರಾಜ್ಯ ಸರ್ಕಾರಗಳು ಒಬ್ಬ ಅಪರಾಧಿಯನ್ನು ಬಿಡುಗಡೆ ಮಾಡುವಾಗ ಕೆಲವು ಫಾರ್ಮ್ಯಾಲಿಟೀಸ್ಗಳಿವೆ. ನಮಗೆ ತಿಳಿದಿರಬಹುದು, ನಮ್ಮ ಮಂಗಳೂರಲ್ಲಿ ಒಂದು ಘಟನೆ ನಡೆದಿತ್ತು. ವಾಮಂಜೂರಲ್ಲಿ ಒಂದೇ ಕುಟುಂಬದ 4 ಜನರನ್ನು ಹತ್ಯೆ ಮಾಡಿ, ಕೊಲೆ ಮಾಡಿ ಅವರಿಗೆ ಜೀವಾವಧಿ ಶಿಕ್ಷೆ ಆಯಿತು. ಪ್ರವೀಣ್ ಎಂಬವರಿಗೆ ಜೀವಾವಧಿ ಶಿಕ್ಷೆಯಾಗಿ ನಂತರ ಜೀವಾವಧಿ ಶಿಕ್ಷೆಯನ್ನು ಜಾರಿಗೊಳಿಸಲು ಲೇಟ್ ಆಯಿತು ಅಂತ ಹೇಳಿ ಅವರಿಗೆ ಗಲ್ಲು ಶಿಕ್ಷೆ ಆಯಿತು. ನಂತರ ಈ ಗಲ್ಲು ಶಿಕ್ಷೆ ನೀಡಲು ಲೇಟ್ ಆಯಿತು ಅಂತೇಳಿ, ವಿಳಂಬವಾಯಿತು ಅಂತೇಳಿ ಸುಪ್ರೀಂ ಕೋರ್ಟ್ ಅವರ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಗೆ ಇಳಿಸಲಾಯಿತು. ನಂತರ ಈ 75ನೇ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಅವರನ್ನು ಉತ್ತಮ ಗುಣನಡತೆಯ ಹಿನ್ನೆಲೆಯಲ್ಲಿ ಅವರನ್ನು ಬಿಡುಗಡೆ ಮಾಡುವಂತಹ ಸಂದರ್ಭ ಬಂದಾಗ ರಾಜ್ಯ ಸರ್ಕಾರವು ಮಾಡಬೇಕಾದಂಥ ಕರ್ತವ್ಯ ಏನಿತ್ತು ನಮ್ಮ ರಾಜ್ಯ ಸರ್ಕಾರ ಅದು ಮಾಡಿತ್ತು.
ಆ ಕೇಸಿನಲ್ಲಿ ವಿಕ್ಟಿಮ್ ಯಾರಿದ್ದಾರೋ ಅವರ ಪರ್ಮಿಷನ್ ತಗೊಳ್ಬೇಕು. ಅದೇ ರೀತಿ ಆ ಕೇಸ್ನಲ್ಲಿ ಯಾರೆಲ್ಲ ಸಾಕ್ಷಿಗಳಿದ್ದಾರೋ ಅವರ ಒಪ್ಪಿಗೆಯನ್ನು ಕೂಡ ಪಡೆಯಬೇಕು. ಆ ಒಪ್ಪಿಗೆಗಳು ನೀಡಿದ ನಂತರವೇ, ಲಭಿಸಿದ ನಂತರವೇ ಅವರನ್ನು ಬಿಡುಗಡೆ ಮಾಡಲಾಗುವುದು. ಈ ಸಂದರ್ಭದಲ್ಲಿ ಅವರು ನೋಟಿಸ್ ನೀಡಲಾಗಿ ಖಂಡಿತವಾಗಿಯೂ ಅವರ ಪತ್ನಿ ಅವರೇ ಅದಕ್ಕೆ ಅಬ್ಜೆಕ್ಷನ್ ಹಾಕಲಾಯಿತು. ಆದ್ದರಿಂದ ಅವರು ಬಿಡುಗಡೆ ಹೊಂದುವುದರಿಂದ ಬಿಡುಗಡೆ ಹೊಂದುವುದರಿಂದ ರಾಜ್ಯ ಸರ್ಕಾರವು ಬಿಡುಗಡೆ ಮಾಡುವುದರಿಂದ ಹಿಂದೆ ಸರಿಯಿತು. ಇದೇ ಪ್ರೊಸೀಜರನ್ನು ಗುಜರಾತ್ ಸರ್ಕಾರವು ಮಾಡಿರ್ತಿದ್ದರೆ ಖಂಡಿತವಾಗಿಯೂ ಈ ಬಿಡುಗಡೆಯ ಪ್ರಸಂಗ ಬರ್ತಿರಲಿಲ್ಲ. ಇಡೀ ದೇಶವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ತಗ್ಗಿಸುವಂಥ ಪ್ರಸಂಗ ಬರ್ತಿರಲಿಲ್ಲ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನೋಡಿ, ಸಾಧಾರಣವಾಗಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ, ಅದೇ ರೀತಿ ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ಇಂತಹ ಗುಣನಡತೆ ಇರುವಂತಹ ವ್ಯಕ್ತಿಗಳನ್ನು ಬಿಡುಗಡೆ ಮಾಡುವಂತಹ ಪ್ರಸಂಗಗಳು ಇದೆ. ಆದರೆ ನಮಗೆ ತಿಳಿದಿರಬೇಕು, ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ ಆಗಿರಲಿ, ರೆಮಿಷನ್ ಪಾಲಿಸಿ ಆಗಿರಲಿ, ಯಾರೇ ಆಗಿರಲಿ, ಹಿನೈಸ್ ಕ್ರೈಮ್, ಘೋರ ಅಪರಾಧಗಳನ್ನು, ರೇಪ್ ಮತ್ತು ಕೊಲೆಗಳಂತಹ ಘೋರ ಅಪರಾಧಗಳನ್ನು ಯಾರು ಮಾಡಿದ್ದಾರೋ ಅವರನ್ನು ಬಿಡುಗಡೆ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲವೇ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಗುಜರಾತ್ ರಾಜ್ಯ ಸರ್ಕಾರಕ್ಕೆ ನೆನಪಿಸಲು ನಾನು ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ಈ ಪ್ರಕರಣ ಈಗ ಈ ಅತ್ಯಾಚಾರಿ ಅಪರಾಧಿಗಳನ್ನು ಬಿಡುಗಡೆ ಮಾಡಿದಂತಹ ಆದೇಶದ ವಿರುದ್ಧ ಬಿಲ್ಕಿಸ್ ಬಾಂಡ್ರವರು ಸುಪ್ರೀಂ ಕೋರ್ಟಿಗೆ ಧಾವಿಸಿದ್ದಾರೆ. ಖಂಡಿತವಾಗಿ ನಮಗೆ ಭರವಸೆವಿದೆ, ಸುಪ್ರೀಂ ಕೋರ್ಟ್ ತೀರ್ಪು ನೀಡಬಹುದು ಅಂತ ಹೇಳಿ. ಆದರೆ ರಾಜ್ಯ ಸರ್ಕಾರಕ್ಕೆ ಒಂದು ವೇಳೆ ಮಾನವೀಯತೆ ಅಥವಾ ರಾಜಧರ್ಮ ಎಂಬುದು ಇದೆ ಎಂದಾದರೆ ತಾನು ಮಾಡಿದ ತಪ್ಪನ್ನು ತಿದ್ದಿಕೊಂಡು ಈ ಆದೇಶವನ್ನು ಹಿಂದೆ ಪಡೆಯಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಬೇಡಿಕೆ ಇಡುತ್ತಾ ನನ್ನ ಈ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಭಾರತ್, ಜೈ ವೆಲ್ಫೇರ್. ವೆಲ್ಫೇರ್ ಪಾರ್ಟಿ ಜಿಂದಾಬಾದ್, 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 ಜಿಂದಾಬಾದ್. ವೆಲ್ಫೇರ್ ಪಾರ್ಟಿ ಜಿಂದಾಬಾದ್, ವೆಲ್ಫೇರ್ ಪಾರ್ಟಿ ಜಿಂದಾಬಾದ್. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬಿಲ್ಕಿಸ್ಗೆ ನ್ಯಾಯ ಬೇಕು, ಬಿಲ್ಕಿಸ್ಗೆ ನ್ಯಾಯ ಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬಿಲ್ಕಿಸ್ಗೆ ನ್ಯಾಯ ಬೇಕು, ಬಿಲ್ಕಿಸ್ಗೆ ನ್ಯಾಯ ಬೇಕು. We want justice. We want justice. We want ಧಿಕ್ಕಾರ, 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 ಧಿಕ್ಕಾರ. ಗುಜರಾತ್ ಸರ್ಕಾರಕ್ಕೆ ಧಿಕ್ಕಾರ, ಗುಜರಾತ್ ಸರ್ಕಾರಕ್ಕೆ ಧಿಕ್ಕಾರ. ಗಲ್ಲಿಗೇರಿಸಿ, 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 ಗಲ್ಲಿಗೇರಿಸಿ. ಅಪರಾಧಿಗಳನ್ನು ಗಲ್ಲಿಗೇರಿಸಿ, ಅಪರಾಧ